ಹೆದ್ದಾರಿಯ ವಿಸ್ತರಣೆ ಹಾಗೂ ಅಭಿವೃದ್ಧಿಗೆ ತೋರುವ ಉತ್ಸಾಹವನ್ನ ಅದರ ನಿರ್ವಹಣೆಗೆ ತೋರಿಸದೆ ಪರಮ ನಿರ್ಲಕ್ಷ್ಯ ತೋರುತ್ತಿರುವ ಪರಿಣಾಮ ರಾಜ್ಯದ ಹೆದ್ದಾರಿಗಳಲ್ಲಿ ಪ್ರತಿನಿತ್ಯ ಸರಿಸುಮಾರು 10 ಮಂದಿ ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಅಪಘಾತಕ್ಕೆ ಕಾರಣಗಳು ಚಾಲಕರ ನಿರ್ಲಕ್ಷ್ಯ, ಅತಿ ವೇಗ, ಮಂಪರು, ವಿಶ್ರಾಂತಿ ರಹಿತ ಚಾಲನೆ, ಕುಡಿತದ ಮತ್ತಿನಲ್ಲಿ ಡ್ರೈವಿಂಗ್, ವಾಹನ ದೋಷ, ರಸ್ತೆಗಳ ಸಮಸ್ಯೆ, ರಸ್ತೆ ಪಕ್ಕ ಡೇಂಜರಸ್ ಪಾರ್ಕಿಂಗ್ ಹಾಗೂ 2017ರಲ್ಲಿ 14,217 ಅವಘಡಗಳು ನಡೆದಿದೆ. ಆ ಅವಘಡಗಳಲ್ಲಿ ಸುಮಾರು 3,000ದಿಂದ 4,000 ಜನರು ಸಾವನ್ನಪ್ಪಿದ್ದಾರೆ. ಹಾಗೂ ಪ್ರಸ್ತುತ ವರ್ಷದಲ್ಲಿ 4,696 ಅಪಘಾತಗಳಾಗಿತ್ತು. ಇದರಲ್ಲಿ 1,204 ಮಂದಿ ಹೆದ್ದಾರಿ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಪಾದಚಾರಿಗಳ ಮೇಲ್ಸೇತುವೆಯ ಭಾಗವೊಂದು ರೈಲು ಹಳಿಯ ಮೇಲೆ ಕುಸಿದು ಬಿದ್ದ ಕಾರಣ 5 ಗಾಯಗೊಂಡ ಘಟನೆ ಅಂಧೇರಿ ರೈಲು ನಿಲ್ದಾಣದಲ್ಲಿ ನಡೆದಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರೈಲುಗಳಿಗೆ ವಿದ್ಯುತ್ ಪೂರೈಸುವ ವೈರ್ಗಳನ್ನು ರೈಲ್ವೆ ಮೇಲ್ಸೇತುವೆಯ ಮೂಲಕ ಸಾಗಿಸಲಾಗಿತ್ತು. ಅಪಘಾತದ ಬಳಿಕ ವೈರ್ಗಳು ತುಂಡಾಗಿ ಜೋತು ಬಿದ್ದ ಕಾರಣ ರೈಲುಗಳು ಅಲ್ಲಲ್ಲಿ ಸ್ಥಗಿತಗೊಂಡಿದ್ದು ರೈಲು ಸಂಚಾರ ಅಸ್ತವ್ಯಸ್ತವಾಗಿದೆ. ಅಂಧೇರಿಯ ಪಶ್ಚಿಮ ಮತ್ತು ಪೂರ್ವ ಭಾಗಗಳನ್ನು ಜೋಡಿಸುವ ಈ ಮೇಲ್ಸೇತುವೆಗೆ ಎಸ್ವಿ ರಸ್ತೆಯಲ್ಲಿರುವ ಗೋಖಲೆ ಸೇತುವೆಯ ಒಂದು ಭಾಗವಾಗಿದೆ. ವಿದ್ಯುತ್ ವೈರು ವ್ಯವಸ್ಥೆಗೆ ಹಾನಿಯಾಗಿರುವ ಕಾರಣ ಪಶ್ಚಿಮ ಮತ್ತು ಉಪನಗರ ಭಾಗದ ರೈಲ್ವೆ ಸೇತುವೆ ತೊಡಕಾಗಿದೆ ಎಂದು ದಕ್ಷಿಣ ರೈಲ್ವೆಯ ವಕ್ತಾರರು ತಿಳಿಸಿದ್ದಾರೆ. ದುರಂತದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಅಲ್ಲದೆ ಮೇಲ್ಸೇತುವೆಯ ದುರಸ್ತಿ ಕಾರ್ಯವನ್ನು ಶೀಘ್ರ ಪೂರ್ತಿಗೊಳಿಸಿ ರೈಲು ಸಂಚಾರ ವ್ಯವಸ್ಥೆಯನ್ನ ಸುಸ್ಥಿತಿಗೆ ತರಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಟ್ವೀಟ್ ಮಾಡಿದ್ದಾರೆ. ಗೋರಕ್ಷಣೆಯ ಹೆಸರಿನಲ್ಲಿ ನಡೀತಾ ಇರುವ ಹಿಂಸಾಚಾರ ಸ್ವೀಕಾರಾರ್ಹವಲ್ಲ. ಈ ರೀತಿಯ ಘಟನೆಗಳನ್ನು ತಡೆಯುವುದು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಕಾನೂನನ್ನ ಕೈಗೆತ್ತಿಕೊಳ್ಳಲು ಯಾರಿಗೂ ಅವಕಾಶವಿಲ್ಲ. ಈ ರೀತಿಯ ಘಟನೆಗಳು ನಡೆಯದಂತೆ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು. ಇಂತಹ ಘಟನೆಗಳು ವಾಸ್ತವವಾಗಿ ಗುಂಪು ಹಿಂಸಾಚಾರವಾಗಿದೆ ಎಂದು ನ್ಯಾಯಪೀಠ ತಿಳಿಸಿತು. ಸಂತ್ರಸ್ತರಿಗೆ ಪರಿಹಾರ ಧನ ನೀಡುವುದು ಹಾಗೂ ಗೋರಕ್ಷಣೆಯ ಹೆಸರಿನಲ್ಲಿ ನಡೆಯುವ ಹಿಂಸಾಚಾರದ ಹೊಣೆಯನ್ನ ಯಾರು ವಹಿಸಬೇಕು ಎಂಬ ಕುರಿತ ತೀರ್ಪನ್ನ ನ್ಯಾಯಪೀಠ ಕಾಯ್ದಿರಿಸಿದೆ. ಗೋರಕ್ಷಣೆಯ ಹೆಸರಿನಲ್ಲಿ ನಡೆಯುತ್ತಾ ಇರುವ ಹಿಂಸಾಚಾರದಿಂದ ಮುಕ್ತಿ ದೊರಕಿಸಿಕೊಡಬೇಕು ಎಂದು ಕೋರಿ ತುಷಾರ್ ಗಾಂಧಿ ಹಾಗೂ ಕಾಂಗ್ರೆಸ್ನ ತಹಸೀನ್ ಪೂನಾವಾಲಾ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯ ಸಂದರ್ಭ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಈ ಎಚ್ಚರಿಕೆಯನ್ನ ನೀಡಿದೆ. ಇಂತಹ ಅಪರಾಧಿ ಕೃತ್ಯಗಳಲ್ಲಿ ಸಂತ್ರಸ್ತರಾಗುವವರಿಗೆ ಪರಿಹಾರ ನೀಡುವುದನ್ನು ಕಡ್ಡಾಯಗೊಳಿಸಿ ಹಲವು ತೀರ್ಪುಗಳು ಈಗಾಗಲೇ ಹೊರಬಿದ್ದಿವೆ. ಆದರೂ ಸಂತ್ರಸ್ತರ ಕುಟುಂಬಕ್ಕೆ ಇದುವರೆಗೂ ಪರಿಹಾರ ಧನ ದೊರೆತಿಲ್ಲ ಎಂದು
ಅರ್ಜಿದಾರರ ಪರ ವಕೀಲೆ ಇಂದಿರಾ ಜೈಸಿಂಗ್ ನ್ಯಾಯಪೀಠಕ್ಕೆ ರಿಟೆಕ್ಟ್. ಆದರೂ ಸಂತ್ರಸ್ತರ ಕುಟುಂಬಕ್ಕೆ ಇದುವರೆಗೂ ಪರಿಹಾರ ಧನ ದೊರೆತಿಲ್ಲ ಎಂದು ಅರ್ಜಿದಾರರ ಪರ ವಕೀಲೆ ಇಂದಿರಾ ಜೈಸಿಂಗ್ ನ್ಯಾಯಪೀಠದ ಗಮನಕ್ಕೆ ತಂದರು. ಬಂಟ್ವಾಳ ತಾಲೂಕಿನ ಕಾವಳಮೂಡೂರು ಗ್ರಾಮದ ಪುರಾಣ ಪ್ರಸಿದ್ಧ ಕಾರಿಂಜ ಮಹತೋಬಾರ ಕಾರಿಂಜೇಶ್ವರ ದೇವಸ್ಥಾನದ ಈಶ್ವರ ಸನ್ನಿಧಿಗೆ ಕಳ್ಳರು ನುಗ್ಗಿ ಕಾಣಿಕೆ ಡಬ್ಬಿಯಿಂದ ಹಣ ಎಗರಿಸಿ ಪರಾರಿಯಾದ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಇಲ್ಲಿನ ಪಾರ್ವತಿ ಪರಮೇಶ್ವರ ದೇವಸ್ಥಾನಗಳ ಪೈಕಿ ಎತ್ತರ ಬೆಟ್ಟದ ಮೇಲಿರುವ ಈಶ್ವರ ದೇವಸ್ಥಾನದ ಎದುರು ಅಳವಡಿಸಲಾಗಿದ್ದ 3 ಕಾಣಿಕೆ ಡಬ್ಬಿಗಳ ಪೈಕಿ ತಾಮ್ರದ 1 ಡಬ್ಬಿ ಒಡೆದು ಅದರೊಳಗಿದ್ದ ಸುಮಾರು 5-6 ಸಾವಿರ ರು ಮೊತ್ತದ ಹಣ ಎಗರಿಸಿ ಕಳ್ಳರು ಪರಾರಿಯಾಗಿದ್ದಾರೆ. ಸಕಲೇಶಪುರ ಮತ್ತು ಹಾಸನ ಪ್ರದೇಶದಲ್ಲಿ ಮಂಗಳವಾರ ಮುಂಜಾನೆ ಸುರಿದ ಭಾರೀ ಮಳೆಗೆ ಮಂಗಳೂರು ಬೆಂಗಳೂರು ರೈಲು ಹಳಿಗೆ ಗುಡ್ಡ ಮತ್ತು ಬೃಹತ್ ಬಂಡೆ ಕುಸಿದು ಬಿದ್ದು ಮಂಗಳೂರು ಬೆಂಗಳೂರು ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಸುಬ್ರಹ್ಮಣ್ಯ ರೋಡ್ ನೆಟ್ಟನ ರೈಲು ನಿಲ್ದಾಣ ಸಕಲೇಶಪುರ ನಡುವಿನ ಎಡಕುಮೇರಿ ಸಮೀಪದ ಸಿರಿಬಾಗಿಲಿನ ಕೊಡಕರವಳ್ಳಿ ಎಂಬಲ್ಲಿ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಹಳಿ ಮೇಲೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದು ಬಿದ್ದ ಪರಿಣಾಮ ಅಲ್ಲಿದ್ದ ಮರಗಳು ಕೂಡ ಹಳಿಯ ಮೇಲೆ ಬಿದ್ದಿತ್ತು. ಮಾಹಿತಿ ತಿಳಿದ ತಕ್ಷಣ ಕಾರ್ಯಪ್ರವೃತ್ತವಾದ ರೈಲ್ವೆ ಇಲಾಖೆ ಅಧಿಕಾರಿಗಳು ಮಣ್ಣು ತೆರವುವ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಕಾರ್ಮಿಕರು ತೆರವು ಕಾರ್ಯದಲ್ಲಿ ತೊಡಗಿದ್ದು ಹಾನಿಗೀಡಾದ ಹಳಿಯನ್ನ ಕೂಡಲೇ ದುರಸ್ತಿಗೊಳಿಸಿ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮಂಗಳೂರು ಬೆಂಗಳೂರು ರಾತ್ರಿ ರೈಲು ತಡವಾಗಿ ಯಾನ ಆರಂಭಿಸಲಿದೆ ಎಂದು ರೈಲ್ವೆ ಮೂಲಗಳು ತಿಳಿಸಿವೆ. ರೈಲು ಸಂಚಾರ ಸ್ಥಗಿತದಿಂದ ರೈಲಿನಲ್ಲಿದ್ದ ಸುಮಾರು 400ಕ್ಕೂ ಅಧಿಕ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿತ್ತು. ನೀವು ಸುಮ್ಮನೆ ನಾವು ನಿಂತ್ಕೊಂಡಿಲ್ವ ಕ್ಯೂ ಅಲ್ಲಿ ನಿಂತ್ಕೊಂತೀನಿ ಬಿಡಿ ಆಯ್ತು ಬಿಡಿ ನಿಂತ್ಕೊಂತೀನಿ ಆಯ್ತು ಹೋಗಿ ಆಯ್ತು ಹೋಗಿ ನೋಡೋಣ ಬಂದ್ರಿ ಮುಂದೆ ಸುಮ್ಮನೆ ನಾವು ಕ್ಯೂ ಅಲ್ಲಿ ನಿಂತಿದೀವಿ ಅಲ್ಲಿ ಹಿಂದಗಡೆ ನಿಂತಿದ್ದಾಗ ಮಾಡಿದ್ರ ಏನೆಲ್ಲ ಹಿಂಗ್ ಮಾಡಿ ಅಲ್ಲಿ ನಿಂತಿರ ನಾವು ನಿಂತಿಲ್ವ ಕ್ಯೂ ಅಲ್ಲಿ ಸರ್ ಎಲ್ರು ಹೋಗೋರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ನಾವು ಸಾಕಸ್ತಾ ಇದೀವಲ್ಲ ಕ್ಯೂ ಅಲ್ಲಿ ಇದ್ವಲ್ಲ ಹಿಂದೆ ಕಳ್ಸಿ ಯಾಕೆ ನಿಲ್ಬೇಕು ಅವ್ರು ಮುಂದೆ ನಿಲ್ಲಕ್ಕಾಗಲ್ವ ನಾನು ಅವ್ರ ಮುಂದೆ ನಿಲ್ಲಕ್ಕಾಗಲ್ವಾ ಏನಿಲ್ಲ ಸರ್ ಕ್ಯೂ ಅಲ್ಲಿಂದ ಶುರು ಆಗ್ತದೆ ಅಲ್ಲಿಂದ ಇರೋರೆಲ್ಲ ಹೆಚ್ಚಿಸ್ತಾ ಇದ್ದಾರೆ ನಿಮ್ಗೆ ಹೇಳೋದಲ್ಲ ಬಸ್ ಅಲ್ಲಿಂದ ಟ್ಯಾಕ್ಸಿ ಊರಿಗೆ ನಿಲ್ಸ್ಕೊಳಕ್ ಬರುತ್ತೆ ನನಗೆ ಕೊಡ್ತದೆ ನಾನು ದೊಡ್ಡವನು ಅಂತಲ್ಲ ನಾವು
ನಗರದ ಹೊರವಲಯದ ನರಿಮುಕ್ರು ಗ್ರಾಮದ ಪುರುಷರ ಕಟ್ಟೆ ಎಂಬಲ್ಲಿ ಮಹಿಳೆಯೊಬ್ಬರ ಮಾನಭಂಗಕ್ಕೆ ಯತ್ನಿಸಿ ಆ ಬಳಿಕ ತಲೆಮರೆಸಿಕೊಂಡಿದ್ದ ಯುವಕ ಕಾಂಗ್ರೆಸ್ ಪದಾಧಿಕಾರಿಯೊಬ್ಬ ಆತನ ಸಹೋದರನ ವಿವಾಹ ಸಮಾರಂಭದ ವೇಳೆ ರಾಜ್ಯಾರೋಷವಾಗಿ ತಿರುಗಾಡುತ್ತಿದ್ರೂ ಆತನ ಬಂಧನ ಕಾರ್ಯಾಚರಣೆಗೆ ತೆರಳಿದ್ದ ಪುತ್ತೂರು ನಗರ ಪೊಲೀಸರು ಬಂಧಿಸದೆ ಹಿಂತಿರುಗಿರುವುದು ರಾಜಕೀಯ ಪ್ರಭಾವದ ಅನುಮಾನಗಳಿಗೆ ಕಾರಣವಾಗಿದೆ. ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳ ಒತ್ತಡವೇ ಪುತ್ತೂರು ನಗರ ಪೊಲೀಸರ ಈ ಬಂಧನ ಕಾರ್ಯಾಚರಣೆಗೆ ತಡೆ ಮಾಡಿದೆ ಎಂಬ ಪ್ರಚಾರ ಹರಡಿದೆ. ನರಿಮುಕ್ರು ಗ್ರಾಮದ ಪುರುಷರಕಟ್ಟೆ ನಿವಾಸಿ ಇಂದಿರಾನಗರ ನಿವಾಸಿ ಮೊಹಮ್ಮದ್ ನಜೀರ್ ಅವರ ಪತ್ನಿ ನಸೀಮಾ ಎಂಬುವವರು ಕಳೆದ ಜೂನ್ 30ರಂದು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಯುವಕ ಕಾಂಗ್ರೆಸ್ ಉಪಾಧ್ಯಕ್ಷನಾದ ಪುರುಷರಕಟ್ಟೆ ಎಂಜಿ ರಸ್ತೆಯ ನಿವಾಸಿ ಸಲೀಂ ಯಾನೆ ಪಾಪು ಎಂಬಾತನ ವಿರುದ್ಧ ಪುತ್ತೂರು ನಗರ ಠಾಣೆಗೆ ದೂರನ್ನ ನೀಡಿದ್ರು.